ಮಂಗಳೂರು ನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಚಿಕ್ಕಮಗಳೂರು ಮೂಲದ ಒಬ್ಬ ಪುರೋಹಿತ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಮಾಡ್ತಿರುವಂಥ ವ್ಯಕ್ತಿ ನನ್ನಿಂದ ಇಬ್ಬರು ವ್ಯಕ್ತಿಗಳು, ಒಬ್ಬ ಮಹಿಳೆ ಮತ್ತು ಒಬ್ಬ ಯುವಕ ಸೇರಿಕೊಂಡು ಕಳೆದ 4-6 ತಿಂಗಳುಗಳಲ್ಲಿ ಸುಮಾರು 49 ಲಕ್ಷದಷ್ಟು ಹಣವನ್ನು ದೋಚಿಕೊಂಡಿದ್ದಾರೆ ಅಂತಂದು ಆರೋಪಿಸಿದ್ದಾನೆ. ಮತ್ತು ಇನ್ನೂ ಹೆಚ್ಚಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಣ ಕೊಡಲಿಲ್ಲ ಅಂತಂದರೆ ಈ ಯಾರು ಕಂಪ್ಲೇಂಟ್ ದೂರುದಾರ ವ್ಯಕ್ತಿ ಇದ್ದಾನೆ ಅವನು ಮತ್ತು ಒನ್ ಆಫ್ ದಿ ಆರೋಪಿ ಮಹಿಳೆ ಏನಿದ್ದಾರೆ ಅವರಿಬ್ಬರು ಜೊತೆಯಲ್ಲಿರುವಂತಹ ಫೋಟೋಗ್ರಾಫ್ಸು, ವಿಡಿಯೋ ಮತ್ತು ಅವ್ರು ಮಾತಾಡಿರುವಂಥ ಏನು ವಾಯ್ಸ್ ಕಮ್ಯುನಿಕೇಷನ್ ಇದೆ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮದಲ್ಲಿ ಬಿಡೋದಾಗಿ, ಅದರ ಜೊತೆಗೆ ಯಾರು ಪುರೋಹಿತ ಮತ್ತು ಜ್ಯೋತಿಷಾಸ್ತ್ರಜ್ಞ ಇದ್ದಾನೆ ಅವನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲು ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ. ಅದರ ಜೊತೆಗೆ ಫಿರ್ಯಾದಿದಾರನಿಗೆ ಫೋನ್ ಮಾಡುವಂಥ ಸಂದರ್ಭದಲ್ಲಿ ಆ ಮಹಿಳೆ ಮತ್ತು ಯುವಕ ಇಬ್ಬರು ಬೇರೆ ಬೇರೆ ಐಡೆಂಟಿಟಿಯಲ್ಲಿ ಬೇರೆ ಬೇರೆ ನಂಬರ್ಗಳಲ್ಲಿ ಕರೆ ಮಾಡಿರುವಂಥದ್ದು ಕೂಡ ಕಂಡು ಬಂದಿದೆ. ಕೆಲವು ಸಂದರ್ಭದಲ್ಲಿ ನಾವು ಮಾಧ್ಯಮದವರು ಅಂತ ಕಾಲ್ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಫಿರ್ಯಾದಿದಾರ ಯಾರಿದ್ದಾನೆ ಈ ಆರೋಪಿಗೆ ಮತ್ತು ಫಿರ್ಯಾದಿದಾರರಿಗೆ ಸಾಕಷ್ಟು ವರ್ಷಗಳಿಂದ ಒಂದು ಸಂಪರ್ಕ ಇದೆ, ಅಂದರೆ ಪರಿಚಯ ಇದೆ. ಅದು ಯಾವ ರೀತಿಯಾಗಿತ್ತು ಪರಿಚಯ ಅನ್ನೋಂಥದ್ದೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಈ ಎಕ್ಸ್ಟ್ರಾಷನ್ ಕೆಲಸ, ಈ ಹನಿ ಟ್ರ್ಯಾಪ್ ಪ್ರೋಸೆಸ್ ಏನಿದೆ ಲಾಸ್ಟ್ ಆಗಸ್ಟಿಂದ ಮಾಡಿರುವಂಥದ್ದು ನಮಗೆ ಸದ್ಯದ ತನಿಖೆಯಲ್ಲಿ ತಿಳಿದು ಬಂದಿದೆ. ಮುಂದಿನ ದಿನಗಳಲ್ಲಿ ತನಿಖೆಯನ್ನು ಇನ್ನೂ ಸಮಗ್ರವಾಗಿ ನಡೆಸಲಿಕ್ಕೆ ಅವ್ರನ್ನ ಒಟ್ಟು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಅವ್ರ ಮೊಬೈಲಲ್ಲಿ ಮತ್ತು ಅವ್ರ ಮನೆಯಲ್ಲಿ ಅವ್ರ ಬ್ಯಾಂಕ್ ಅಕೌಂಟ್ಸು ಮತ್ತು ಇವ್ರ ಜೊತೆ ಕಾಂಟ್ಯಾಕ್ಟು ಸಂಪರ್ಕದಲ್ಲಿರುವಂಥದ್ದು, ಇವ್ರು ಹೋಗಿರೋ ಜಾಗಗಳು ಎಲ್ಲ ಒಂದು ಸಮಗ್ರವಾದ ತನಿಖೆಯನ್ನು ಮಾಡಲಾಗುತ್ತೆ. ಯಾರಾದರೂ ಇವರಿಂದ ಮೋಸ ಹೋಗಿರುವಂಥವ್ರು, ಸುಲಿಗೆ ಒಳಗಾಗಿರುವಂಥವ್ರು, ಈ ಹನಿ ಟ್ರ್ಯಾಪ್ ಜಾಲದಿಂದ ವಿಕ್ಟಿಮೈಸ್ ಆಗಿರುವಂಥವ್ರು ಇದ್ದರೆ ನಮ್ಮ ಯಾವುದೇ ಮಂಗಳೂರು ನಗರದ ಪೊಲೀಸ್ ಠಾಣೆಯಲ್ಲಾಗಲಿ ಅಥವಾ ನಮ್ಮ ಕಚೇರಿಯಲ್ಲಾಗಲಿ, DCP ಕಚೇರಿಯಲ್ಲಾಗಲಿ, CCBಲಾಗಲಿ ಕಂಪ್ಲೇಂಟನ್ನು ಕೊಡ್ಬೋದು. ಇದು ಸ್ವಲ್ಪ ಅಂತರ್ಜಿಲ್ಲಾ ಪ್ರಕರಣ ಆಗಿರೋದ್ರಿಂದ ಪ್ರಾಥಮಿಕವಾಗಿ ನಾವು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಈಗ CCB ಅವರು ಇದನ್ನು ತನಿಖೆಗೆ ಕೈ ಎತ್ಕೊಂಡಿದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 30 ವರ್ಷದ ಹೆಣ್ಣುಮಗಳು, ಈಕೆ ಶನಿವಾರ ಸಂತೆ ಸೋಮವಾರಪೇಟೆ ಇಲ್ಲಿ ಬಿಲಾಂಗ್ ಆಗ್ತಾಳೆ. ಮತ್ತು ಇನ್ನೊಬ್ಬ ಕುಮಾರ್ ಅಲಿಯಾಸ್ ರಾಜು ಅನ್ನುವಂಥವ್ನು ಇವನು ಅರಕಲಗೂಡು ತಾಲೂಕು ಹಾಸನಕ್ಕೆ ಸೇರಿದವನಾಗಿದ್ದಾನೆ. ಈ ಭವ್ಯ ಏನಿದ್ದಾಳೆ ಈಕೆ ಈಗಾಗಲೇ ಮದುವೆ ಮಾಡಿಕೊಂಡು ಒಂದು ಸಂಸಾರ ಮಾಡ್ಕೊಂಡಿರ್ತಾಳೆ. ನಂತರ ಗಂಡನ್ನು ಬಿಟ್ಬಿಟ್ಟು ಈ ರಾಜು ಅನ್ನೋನ ಜೊತೆ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅದಿನ್ನು ದಾಖಲಾತಿಗಳು ಮತ್ತು ಅವ್ರು ನಿಜವಾಗ್ಲೂ ಗಂಡ ಹೆಂಡ್ತಿನ ಅನ್ನೋದಂಥದ್ದು ಕೂಡ ಅಸರ್ಟೈನ್ ಮಾಡಬೇಕಾಗಿದೆ. ಕಳೆದ 2 ವರ್ಷಗಳಿಂದ ಇವರು ಜೊತೆಯಾಗಿದ್ದಾರೆ. ಇವರು ಮುಖ್ಯವಾಗಿ ಜ್ಯೋತಿಷ್ಯನ ಮತ್ತು ಈ ಪುರೋಹಿತನ ಕರೆಸಿರುವಂಥದ್ದು ನಾವಿಬ್ಬರು ಗಂಡ ಹೆಂಡ್ತಿ ಮಂಗಳೂರಿನ ಪದವಿನಂಗಡಿ ಅನ್ನೋ ಒಂದು ಏರಿಯಾದಲ್ಲಿ ಬಾಡಿಗೆಗೆ ಒಂದು ಮನೆ ತೊಗೊಂಡು ವಾಸ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಕೌಟುಂಬಿಕ ಕಲಹ ಜಾಸ್ತಿ ಆಗಿದೆ. ಹಂಗಾಗಿ ಯಾವುದಾದ್ರೂ ಒಂದು ಶಾಂತಿ ಮಾಡಿಸ್ಬೇಕು ಅಂತ ಸಂಪರ್ಕ ಮಾಡಿ, ನಂತರದಲ್ಲಿ ಸಂಪರ್ಕ ಆದ ನಂತರ ಆ ಲೇಡಿ ಇವನ ಜೊತೆ ಸ್ವಲ್ಪ ಕಾಂಪ್ರಮೈಸಿಂಗ್ ಪೊಸಿಷನ್ಲಿರುವಂಥ ಫೋಟೋಸು, ವೀಡಿಯೋಸು ಎಲ್ಲ ಮಾಡಿಕೊಂಡು ನಂತರದಲ್ಲಿ ಅವನ್ನ ಇಟ್ಕೊಂಡು ಇವನಿಗೆ ಬೆದರಿಕೆ ಹಾಕಿರುವಂಥದ್ದು ನಮಗೆ ಕಂಡು ಬಂದಿದೆ. ಇದೊಂದು ಪ್ರಾಪರ್ ಹನಿ ಟ್ರ್ಯಾಪ್ ಅಂತೇನು ಕರಿತೀವಿ ಆ ಪ್ರಕಾರ ನಡೆದಿರುವಂಥ ಒಂದು ಘಟನೆ. ಈ ಘಟನೆಯಲ್ಲಿ ಇಬ್ಬರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಒಬ್ಬ ಫಿರ್ಯಾದಿದಾರ ಮುಂದೆ ಒಂದು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅವನ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಇನ್ನು ಯಾರಾದರೂ ಈ ಆರೋಪಿಗಳಿಂದ ನೊಂದವರಿದ್ದರೆ, ಅಂದರೆ ಇದೇ ರೀತಿ ಬೆದರಿಕೆ ಕರೆಗಳು ಅಥವಾ ಹನಿ ಟ್ರ್ಯಾಪ್ ಜಾಲದಲ್ಲಿ ಏನಾದರೂ ವಿಕ್ಟಿಮೈಸ್ ಆಗಿದ್ದರೆ ಅಂಥವ್ರು ಬಂದು ಫಿರ್ಯಾದಿ ಕೊಟ್ಟಲ್ಲಿ ಅವರ ಪ್ರಕರಣಗಳನ್ನು ಕೂಡ ನಾವು ದಾಖಲು ಮಾಡಿಕೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ.